ಕೆಲವೊಮ್ಮೆ 99 ಅಂಕಗಳನ್ನ ಶೇಕಡವಾರು ಪಡೆದಿರ್ತೀರಾ. ಹೊರಗಡೆ ಹೋಗಿ ನಾನು ಪಡೆದಿದ್ದೇನೆ ಅಂತ ಎಲ್ಲರಿಗೆ ಹೇಳಿದ್ರೆ ಅಲ್ಲಿ ಮತ್ತೊಬ್ಬ ವ್ಯಕ್ತಿ ಏನಂದ್ರೆ ತುಂಬಾ ಅಹಂಕಾರ ಬಂದಿದೆ, ಈತನಿಗೆ ಎದುರುಗಡೆ ಯಾರೂ ಕಾಣ್ತಾ ಇಲ್ಲ, ಗೌರವನೇ ಇಲ್ಲ, ಇಂತಹ ಅಂಕ ಪಡೆದು ಏನು ಪ್ರಯೋಜನ ಅಂತ ಈ ರೀತಿಯಾಗಿ ಹೇಳುವ ಸಂದರ್ಭ ಬರುತ್ತೆ. ಅಂಕಗಳು ಇವತ್ತು ನೆನಪಿದೆ, ನಾಳೆಗೆ ನೆನಪಿರಲ್ಲ. ಅದಕ್ಕಾಗಿ ಈ ಅಂಕಗಳು ಬೇಕು, ಆದರೆ ಅಂಕದ ಜೊತೆಗೆ ವಿದ್ಯೆ, ಗುಣ ಹಾಗೂ ನೈತಿಕತೆ ಇದು ಮೂರು ಅತ್ಯಂತ ಮಹತ್ವವಾದದ್ದು. ಅದ್ರ ಜೊತೆಗೆ ಅದೇ ಪ್ರಾಕ್ಟಿಕಲ್ ನಾಲೆಜ್, ಕೌಶಲ್ಯತೆ ಅದು ಕೂಡ ಅಭಿವೃದ್ಧಿ ಮಾಡಬೇಕು. ಎಲ್ಲವೂ ಸಂಸ್ಥೆನೇ ಮಾಡ್ಬೇಕಂದ್ರೆ ಆಗಲ್ಲ. ಕೆಲವು ಪ್ರಯತ್ನ ಮಕ್ಕಳು ತಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ಬೆಳೆಸಬೇಕು. ಅದನ್ನ ಸ್ಕಿಲ್ಸ್ ಅನ್ನ ನಾವೇನು ಸ್ಕಿಲ್ಸ್ ಅಂತ ಹೇಳ್ತೇವೆ ಅದನ್ನ ಬೆಳೆಸಬೇಕು. ಯಾಕಾಗಿ ಸ್ಕಿಲ್ಸ್ ಅನ್ನ ಬೆಳೆಸಬೇಕು, ಆ ಕೌಶಲ್ಯತೆ ಬೆಳೆಸ್ಕೊಂಡ್ರೆ ಮುಂದೆ ನಿಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೂ ಎಲ್ಲಿ ಹೋದ್ರೂ ಕೂಡ ನಿಮ್ಗೆ ಜಾಬ್ ಸಿಗತ್ತೆ.